ಭಾರತ ಸರ್ಕಾರದಿಂದ ಕೀರ್ತಿಶೇಷ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರಿಗೆ ಕೊಡಮಾಡಿದ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಭಕ್ತಿ ಗೌರವ ಪೂರ್ವಕವಾಗಿ ಉಡುಪಿಯಲ್ಲಿ ಸ್ವಾಗತಿಸಲಾಯಿತು। ಈ ಕುರಿತ ಒಂದು ವರದಿ ಇಲ್ಲಿದೆ। ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಈ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಜೀವನ ಪರ್ಯಂತದಲ್ಲಿ ಅವರು ಮಾಡಿದಂಥ ಹೋರಾಟಗಳು, ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಇರ್ಬೋದು, ಇನ್ನಿತರ ಹೋರಾಟಗಳು ಮತ್ತು ಆ ಒಂದು ಅಸ್ಪೃಶ್ಯತೆ ಅಸಮಾನತೆಗೆ ತಂದುಕೊಂಡಂಥ ಬದಲಾವಣೆಗಳು, ಇದೆಲ್ಲವೂ ನಮಗೆ ಪ್ರಾಯಶಃ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾರೂ ಅರ್ಜಿ ಹಾಕದೆ, ಯಾರೂ ಒಂದು ಪ್ರಭಾವವನ್ನು ಬೀರದೆ ಅವರ ಒಂದು ವ್ಯಕ್ತಿತ್ವ, ಅವರ ಜೀವನ ಪರ್ಯಂತದಲ್ಲಿ ಸಂಸ್ಕೃತ ಕಾಲೇಜಿನ ಎದುರು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೂರ್ಮರಾವ್, ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಎಸ್ಪಿ ವಿಷ್ಣುವರ್ಧನ್, ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಸ್ವಾಗತಿಸಿ ಜಿಲ್ಲಾಡಳಿತ ಮೂಲಕ ಗೌರವಿಸಿದರು। ಶ್ರೀಕೃಷ್ಣ ಮಠಕ್ಕೆ ತಂದು ಶ್ರೀಕೃಷ್ಣದೇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅರ್ಪಿಸಿ ಅಷ್ಟಮಠಾಧೀಶರುಗಳಿಗೆ ಅದನ್ನ ಪ್ರದರ್ಶಿಸಲಾಯಿತು। ಬಳಿಕ ಪುನಃ ಅದೇ ವಾಹನದಲ್ಲಿ ಶ್ರೀ ಪೇಜಾವರ ಮಠಕ್ಕೆ ತಂದು ಅಲ್ಲಿ ಗುರುಗಳ ಪೀಠದಲ್ಲಿ ಪೇಜಾವರ ಮಠದ ಮುಂಭಾಗದಲ್ಲಿ ನಡೆದ ಸಭೆಯಲ್ಲಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಪರ್ಯಾಯ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ, ಪಲಿಮಾರು ವಿದ್ಯಾಧೀಶ ತೀರ್ಥ ಸ್ವಾಮೀಜಿ, ಸೋದೆ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ, ಪಲಿಮಾರು ಕಿರಿಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿ ಭಾಗವಹಿಸಿ ಆಶೀರ್ವಚನ ನೀಡಿದರು। ಸಭೆಯನ್ನ ಉದ್ದೇಶಿಸಿ ಶಾಸಕ ರಘುಪತಿ ಭಟ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿದರು। ಯಾರು ಬಹಳ ಮುಗ್ಧವಾಗಿರ್ತಾರೋ, ಯಾರು ಅತ್ಯಂತ ಸರಳವಾಗಿರ್ತಾರೋ ಅಂಥವರು ತುಂಬಿದ ಕೊಡವಾಗಿ ತುಳುಕದೆ ಇಡೀ ದೇಶದಲ್ಲಿ ತಮ್ಮ ಸಾಧನೆಯನ್ನು ಮಾಡಬಲ್ಲರು। ಪ್ರಾಯಶಃ ಪೇಜಾವರ ಸ್ವಾಮೀಜಿಗಂತ ಒಂದು ಮುಗ್ಧವಾದ ವ್ಯಕ್ತಿತ್ವವನ್ನು ನಾವು ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಅವರ ಮನಸ್ಸಿನ ಅವರ ಮನಸ್ಸೇನಿದೆ ಅದು ಮಗುವಿನ ಮನಸ್ಸಾಗಿತ್ತು, ಅವರ ಹೃದಯ ಮಗುವಿನ ಹೃದಯ। ಯಾಕಂದ್ರೆ ಮಗುವಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ, ಆ ಮಗು ವಿಶ್ವಮಾನವಾಗಿರ್ತದೆ ಅಂತ ಕುವೆಂಪು ಅವರು ಹೇಳಿದ್ದಾರೆ। ಸಭೆಯಲ್ಲಿ ನಗರಸಭಾಧ್ಯಕ್ಷೆ ಸುಮಿತ್ರಾ ನಾಯಕ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗಡೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ಉಪಸ್ಥಿತರಿದ್ದರು।